ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ನಗರ ಆಶ್ರಯ ಸಮಿತಿಯ ಸಭೆಯು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ವಾಜಪೇಯಿ ನಗರ ವಸತಿ ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ಪತ್ರವನ್ನು ವಿತರಿಸಲಾಯಿತು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಾಜಪೇಯಿ ನಗರ ವಸತಿ ಯೋಜನೆ ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ 37 ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ಪತ್ರವನ್ನು ವಿತರಿಸಲಾಯಿತು. ಶಾಸಕ ಭರತ್ ಶೆಟ್ಟಿ ಅವರು ಪತ್ರವನ್ನು ವಿತರಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಇದಾಗಿದ್ದು ಫಲಾನುಭವಿಗಳಿಗೆ ಪತ್ರವನ್ನು ವಿತರಿಸಲಾಗಿದೆ ಅಂತ ಹೇಳಿದರು. ವಾಜಪೇಯಿ ವಸತಿ ಯೋಜನೆ ಅಡಿಯಲ್ಲಿ ಇವತ್ತು 37 ಜನ ಫಲಾನುಭವಿಗಳನ್ನು ಸೆಲೆಕ್ಷನ್ ಆಗಿ ಅವರಿಗೆ ಆ ಯೋಜನೆಯನ್ನು ಅವರಿಗೆ ಕೊಟ್ಟಿದ್ದೇವೆ. ಅವರಿಗೆ ಟೋಟಲ್ ಆಗಿ 2,70,000 ಹತ್ರ ಮನೆ ಕಟ್ಟಲಿಕ್ಕೆ ದುಡ್ಡು ಸಿಗ್ತದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿಯಾದ ಕಾರ್ಯಕ್ರಮ ಇದು. ಪಂಚಾಂಗ ಆದಮೇಲೆ, ಗೋಡೆ ಕಟ್ಟಿದ ಮೇಲೆ, ಮತ್ತು ಇದು ಹಾಕಿದ ಮೇಲೆ, ಯಾವುದು ಫ್ಲೋರಿಂಗ್ ಕಂಪ್ಲೀಟ್ ಆದ ಮೇಲೆ ಈ ರೀತಿಯ 4 ಸ್ತರಗಳಲ್ಲಿ ಅವರಿಗೆ ಹಣ ಬಿಡುಗಡೆ ಮಾಡುವಂಥ ವ್ಯವಸ್ಥೆ ಉಂಟು. ಹಾಗೆ ಈಗ ಸದ್ಯಕ್ಕೆ ನಾವು 37 ಜನರಿಗೆ ಪಾಸ್ ಮಾಡಿದ್ದೇವೆ. ಇನ್ನೂ ಸಹ ಹಲವಾರು ಫಲಾನುಭವಿಗಳು ಈ ವಿಷಯವನ್ನು ಕೇಳ್ಕೊಂಡು ಬಂದಿದ್ದಾರೆ. ನಮ್ಮ ಹತ್ರ ಟಾರ್ಗೆಟ್ ಇನ್ನೂ ಸಹ ಜಾಸ್ತಿ ಉಂಟು. ಎಲ್ಲರಿಗೂ ಸಹ ಯಾರೆಲ್ಲ ನಮ್ಮ ಹತ್ರ ಬಂದಿದ್ದಾರೆ, ಯಾರೆಲ್ಲ ಅದಕ್ಕೆ ಎಲಿಜಿಬಿಲಿಟಿ ಉಂಟು ಅವರಿಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಸಂದರ್ಭ ಕಂದಾಯ ಇಲಾಖೆಯ ಮಂಗಳೂರು ಉಪವಿಭಾಗಾಧಿಕಾರಿ ತಾರನಾಥ್, ಮಂಗಳೂರು ತಹಶೀಲ್ದಾರ್ ನವೀನ್ ಕುಮಾರ್, ಮಂಗಳೂರು ಮಹಾನಗರ ಪಾಲಿಕೆ ವಸತಿ ವಿಭಾಗದ ಸಹಾಯಕ ನಿರ್ದೇಶಕಿ ಸುಷ್ಮಾ, ಅಧಿಕಾರಿಗಳಾದ ಚಿತ್ತರಂಜನ್ ದಾಸ್, ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.